ರಾಜ್ಯದಲ್ಲಿ ರೈತರ ಮಕ್ಕಳಿಗಾಗಿ ಜಾರಿಗೆ ತಂದ ವಿದ್ಯೆ ಸಿರಿ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ರಾಜ್ಯ ಸರ್ಕಾರದಿಂದ ನೀಡ್ತಾ ಇದ್ದ 4,000 ರೂಪಾಯಿ ಮತ್ತು ಶ್ರಮಶಕ್ತಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ನಿಲ್ಲಿಸಿದೆ. ರೈತರ ಬಗ್ಗೆ ಕಾಳಜಿ ಇಲ್ಲದ ಕೆಟ್ಟ ರಾಜ್ಯ ಸರ್ಕಾರ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ನಡಹಳ್ಳಿ ನೇರ ಆರೋಪ ಮಾಡಿದ್ದಾರೆ. ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿಯ ಮುದಿಗೆರೆ ಗ್ರಾಮದಲ್ಲಿ ಏರ್ಪಡಿಸಿದ ರೈತ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ, ಮಾಜಿ ಶಾಸಕರಾದ ಲಕ್ಷ್ಮೀನಾರಾಯಣ್, ರಾಜ್ಯ ವಕ್ತಾರ ಚಂದ್ರಶೇಖರ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷೆ ಅನಿತಾ ನಂಜುಂಡಯ್ಯ, ಡಿಆರ್ ಬಸವರಾಜು, ದುಂಡ ರೇಣುಕಯ್ಯ, ಕೆಂಪೇಗೌಡ, ನಾರಾಯಣ್, ಪ್ರಕಾಶ್ ಯಾದವ್, ಶಿವಶಂಕರ್, ಹಾಲೇಗೌಡ, ಸೋಮೇನಹಳ್ಳಿ ಜಗದೀಶ್, ಮರಾಠಿಪಾಳ್ಯ ಚಂದ್ರೇಶ್, ರಹಮತ್ ಮಾಯಸಂದ್ರ ಸೇರಿದಂತೆ ಹಲವಾರು ಮಂದಿ ಗಣ್ಯರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಸೀಮಿತ ಆಗ್ತದೆ. ಗ್ರೌಂಡ್ ಹಿಡಿದು ಕೆಲಸ ಮಾಡಬೇಕು. ಅದಕ್ಕೆ ಪೂರಕವಾಗಿ ನನ್ನನ್ನ ರೈತ ಮೋರ್ಚಾ ಅಧ್ಯಕ್ಷರನ್ನಾಗಿ ರಾಜ್ಯಾಧ್ಯಕ್ಷನಾಗಿ ಘೋಷಣೆ ಮಾಡಿದ ಮೇಲೆ ನಾನು ಕೂಡ ಒಬ್ಬ ರೈತನ ಮಗ. ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ನನ್ನ ಬಹಳ ಸಂಬಂಧ. ಯಾಕಂದ್ರೆ ನಾನು ಓದಿ ಬರೆದಿದ್ದು ಸಿದ್ಧಗಂಗಾ ಮಠ. ಹೀಗಾಗಿ ನಮ್ಮ ಪಕ್ಷದ ಒಂದು ಪರಿಕಲ್ಪನೆ ಇದೆ. ಏನು ಅಂದ್ರೆ, ಆಯಾ ಜಿಲ್ಲೆಯ ರೈತರ ಸಮಸ್ಯೆಗಳನ್ನ ಪರಿಹಾರವನ್ನು ಕಂಡುಹಿಡಿಯುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನ ರೂಪಿಸಿಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ, ಬರೀ ಒಂದು ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆನೆ ಒಂದು ಗ್ರಾಮ ಪರಿಕ್ರಮ ಯಾತ್ರೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಇದೇ ತಿಂಗಳು ಫೆಬ್ರವರಿ 12ನೇ ತಾರೀಕಿಂದ ಗ್ರಾಮ ಪರಿಕ್ರಮ ಯಾತ್ರೆ ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ. ನಮ್ಮ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದ ದಿಬ್ಬೂರು ಗ್ರಾಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಬಿ.ವೈ. ವಿಜೇಂದ್ರ ಅವರಿಂದ ಉದ್ಘಾಟನೆಗೊಂಡು ಪ್ರಾರಂಭ ಆಗಿದೆ. ಅವತ್ತಿಂದ ಪ್ರತಿ ಜಿಲ್ಲೆನಲ್ಲಿ ನಾವು ಪ್ರವಾಸ ಮಾಡಿದ್ದೇವೆ. ನಮ್ಮ ತಂಡ ಏನಿದೆ, ಮಂಡಲದಲ್ಲಿರ್ತಕ್ಕಂಥ ರೈತ ಮೋರ್ಚಾ ತಂಡ ಇರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಜಿಲ್ಲೆಗಳಲ್ಲಿ ಏನು ನಮ್ಮ ಜಿಲ್ಲಾ ಮಟ್ಟದ ತಂಡಗಳಿದೆ, ಅವೆಲ್ಲವನ್ನ ಸಂಘಟಿಸೋದ್ರ ಜೊತೆಗೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ 10 ವರ್ಷದಲ್ಲಿ ನಮ್ಮ ಯೋಜನೆಗಳೇನೇನು ರೈತರಿಗೋಸ್ಕರ ತಂದಿದ್ದೇವೆ ಅದನ್ನ ರೈತರ ಮನೆ ಮನೆಗೆ ಮುಟ್ಟಿಸೋದ್ರ ಜೊತೆಗೆ ರಾಜ್ಯ ಏನು ಸರ್ಕಾರ ಇದೆ, ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರು ತೆಗೆದುಕೊಂಡು ಬಂದಿರತಕ್ಕಂತ ಒಂದು ರೈತರ ಯೋಜನೆಗಳನ್ನ ಯಾವ್ಯಾವನ್ನ ರದ್ದು ಮಾಡಿದ್ದಾರೆ, ಅದರಿಂದ ಏನು ದುಷ್ಪರಿಣಾಮಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಜನರು ತಿಳಿಸೋದ್ರ ಜೊತೆಗೆ ಬಹಳ ಪ್ರಮುಖವಾಗಿ ರೈತರೊಂದಿಗೆ ಸಂವಾದ ಮಾಡಿ ಭವಿಷ್ಯದಲ್ಲಿ ಈ ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು, ಶಾಶ್ವತವಾದಂತ ಪರಿಹಾರವನ್ನು ಕಂಡುಹಿಡಬೇಕು. ಇಡೀ ವಿಶ್ವದಲ್ಲಿಯೇ ಭಾರತ ಖಂಡದ ಭೂಮಿ ಮತ್ತು ವಾತಾವರಣ 12 ತಿಂಗಳು ನಾವು ಬೆಳೆ ಬೆಳೆಯೋದಕ್ಕೆ ಅವಕಾಶ ಇರತಕ್ಕಂತ ವಾತಾವರಣ ನಮ್ಮಲ್ಲಿದೆ. ನಾವು ಬೆಳೆದಂತ ಬೆಳೆಗಳು ಗುಣಮಟ್ಟವನ್ನ ಕಾಯ್ದುಕೊಂಡು ಇಡೀ ವಿದೇಶಗಳಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ಥಿತಿಯಿಂದ ನಾವೆಲ್ಲರೂ ಬರಬೇಕು. ರೈತರು ಬೆಳೆಯುವಂತಹ ಬೆಳೆಗಳಿಗೆ ವ್ಯಾಲ್ಯೂಯೇಷನ್ಸ್ ಆಗ್ತಕ್ಕಂಥ ಕೆಲಸ ಆಗ್ತದೆ. ಕೃಷಿ ಆಧಾರಿತವಾದಂತಹ ಕೈಗಾರಿಕೆಗಳು ಹೆಚ್ಚು ಹೆಚ್ಚು ತರಬೇಕು. ಆ ದಿಸೆಯಲ್ಲಿ ರೈತರ ಜೊತೆ ಸಂವಾದವನ್ನು ನಡೆಸಿ ರೈತರ ಅಭಿಪ್ರಾಯಗಳನ್ನ, ಸೂಚನೆಗಳನ್ನ ಪಡೆದುಕೊಂಡು ಅದನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕು. ಮತ್ತು ಭವಿಷ್ಯದಲ್ಲಿ ಅವೆಲ್ಲವೂ ಕೂಡ ನಿರ್ಣಯಗಳಾಗಿ ಹೊರಗೆ ಬರಬೇಕು. ಅದರಿಂದ ನಮ್ಮ ರೈತನ ಬದುಕು ಹಸನಾಗಬೇಕು. ಆ ದಿಸೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಬೆಳಗ್ಗೆ ನಾನು ಮಣಸೂರು ಬಸನಾಪುರ ಗ್ರಾಮವನ್ನು ಮುಗಿಸಿಕೊಂಡು ತುಮಕೂರಲ್ಲಿ ಪತ್ರಿಕಾಗೋಷ್ಠಿ ಮುಗಿಸಿ ಮತ್ತೆ ನಾನು ಇವತ್ತಿಗೆ ಬಂದಿದ್ದೆ. ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟ ನಾವು ಹೇಳೋದಾದ್ರೆ
ಬಹಳ ಮುಖ್ಯವಾಗಿ ತುಮಕೂರು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಒಂದು ತೆಂಗು, ಇನ್ನೊಂದು ರಾಗಿ, ಅದ್ರ ಜೊತೆಗೆ ಅಡಿಕೆ. ಇವತ್ತು ತೆಂಗು ಬೆಳೆಗಾರ ಬಹಳ ಕಷ್ಟದಲ್ಲಿತ್ತು. ತೆಂಗು ಇವತ್ತು ಬೆಳೆಗಳನ್ನ ಬೆಲೆ ಕುಸಿತದಿಂದ ರೈತನ ಬದುಕಿಗೆ ಏನು ತೊಂದರೆ ಆಗ್ತಾ ಇದೆ. ಇದಕ್ಕೊಂದು ಶಾಶ್ವತವಾದಂತ ಪರಿಹಾರವನ್ನು ಭವಿಷ್ಯದಲ್ಲಿ ಕಂಡುಹಿಡಿತಕ್ಕಂಥ ಕೆಲಸ. ಒಂದು MSP ಪ್ರೈಸ್ ಅಲ್ಲಿ ಇವತ್ತೇನು ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬಂದಿದೆ, 12,000 ರೂಪಾಯಿನಲ್ಲಿ ಕ್ವಿಂಟಲ್ಗೆ ಖರೀದಿ ಮಾಡಬೇಕು ಅಂತ ಹೇಳಿ ಏನು ಕೇಂದ್ರ ಸರ್ಕಾರ ನೆಫೆಡ್ ಮುಖಾಂತರ ಖರೀದಿ ಮಾಡತಕ್ಕಂಥ ಒಂದು ಆದೇಶವನ್ನ ಇವತ್ತು ಕೊಟ್ಟಿದೆ. ಅದು ರಾಜ್ಯ ಸರ್ಕಾರ ಏನ್ ತಪ್ಪು ಮಾಡಿದೆ ಅಂದ್ರೆ ಸರಿಯಾದ ಮಾಹಿತಿನೇ ಒದಗಿಸಲ್ಲ ಕೇಂದ್ರಕ್ಕೆ. ಯಾವಾಗಲೂ ಕೂಡ ಯಾವುದೇ ಒಂದು MSP ನಲ್ಲಿ ಖರೀದಿ ಮಾಡಕ್ಕೆ ರೈತ ಬೆಳೆದಿರ್ತಕ್ಕಂಥ ಬೆಳೆಯ 25% ಅದನ್ನು ಖರೀದಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಇವರು ಇಡೀ ರಾಜ್ಯದಲ್ಲಿ ತೆಂಗು ಎಷ್ಟು ಬೆಳೆದಿದೆ ಅಂತ ಕೇಳಿದ್ರೆ ಈ ವರ್ಷದ ಬೆಳೆ ಒಂದು 2.5 ಲಕ್ಷ ಟನ್ ಅಂತ ಕೊಟ್ಟರು, ಮೆಟ್ರಿಕ್ ಟನ್. ಆದ್ರೆ 2.5 ಲಕ್ಷ ಮೆಟ್ರಿಕ್ ಟನ್ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಬೆಳೀತೀವಿ. ಇಡೀ ರಾಜ್ಯದ ಬೆಳೆ ಕನಿಷ್ಠ ನಮಗನ್ಸಿದ ಮಟ್ಟಿಗೆ ಮೋರ್ ದೆನ್ 5 ಲ್ಯಾಕ್ ಮೆಟ್ರಿಕ್ ಟನ್ಸ್ ನಮ್ಮಲ್ಲಿ ಬೆಳೀತಾರೆ. ಸರಿಯಾದ ಮಾಹಿತಿ ಕೊಡದೇ ಇರೋದಕ್ಕೆ ಏನಾಗಿದೆ, 2.5 ಲಕ್ಷ ಟನ್ ಕೊಟ್ಟಿದ್ದಕ್ಕೆ 25% ಬರೀ 62,500 ಟನ್ನಿಗೆ ಮಾತ್ರ ಖರೀದಿ ಮಾಡಲಿಕ್ಕೆ ಆದೇಶ. ಹೀಗಾಗಿ ಅಲ್ಲಿ ಕೂಡ ಕೆಲವು ವ್ಯಾಪಾರಸ್ಥರು ಗೋಲ್ಮಾಲ್ ಮಾಡೋದು, ಇನ್ನೊಂದು ಮಾಡೋದು, ಇದೆಲ್ಲವೂ ಕೂಡ ನಡೀತದೆ. Release